ಸನಿಲ್ ಕುಟುಂಬದವರು ಆನಪುರದಲ್ಲಿ ಕೊಂಡನೇರಿ ಮೊತ್ತ ನೀನು ಬೋರ್ಡು ತೀರ್ಮಾನದ ಮಾತುಗಳ ಸ್ಥಾನಮಾನಗಳು ಅನೇಕ ರೀತಿಯ ಸಂಸಾರದ ಭಕ್ತಿಪೂರ್ವಕ ಕಾಲಾರ್ಜಿತ ಕಾಲ ವರ್ಷ ಸೇವೆ ಹೆಚ್ಚಿನ ವಿಚಾರത്തിന് ನುಡಿಯಿನ ಹೊತ್ತುಂಡು ಈ ಎಂಗ್ಲ ದಿರಡ ಕೊರದು ಆಫೀಸಿನ ಕಟ್ಟಕ್ಕೆ ಇನ್ನೂ ಮಾತ್ರಲ್ಲ.
ಪಾಡ್ಬಲ್ಲ ಓ ಮಾಲೆ ಎಲ್ಲಿ ಅಲ್ಲ ದೇವಿನ ಮೂಲಮೇಶನಾಗಿ ಸಂವಿಧಾನ ಪ್ರಕಾರವಾದ ಸಮರ್ಥನ ಮಾಡಿದರೆ ನಿರ್ವಾರಣು ಕುಟುಂಬಧಿಕಾರಗಳು ಮಾತ್ರ ಮಾನವ ಶಕ್ತಿ ಹಿಮಾಲ್ಬಂಧನ ಸಂಪ್ರದಾಯ ಸಂಪ್ರದಾಯ ಬಂದರೆ ತಾನುಲ್ಲೇಪನ ಕುಲಧೈರ್ಯದಲ್ಲಿ ಸಾಯುಧ ಗಂಧವನ್ನು ಮಾಡಿಕೊಂಡಾಗ ಕಡೆಬೋಟು ತಮಲಿ ದಿಕ್ಕಲೆ ನಿರ್ವಹಿಸ ಶಕ್ತಿಗಳು ಒಂದು ಮಲಗಳಿಗೆ ಸ್ವಾಮಿಗಳು ಮೂರ್ತಾಗಿ ಮತ್ತಪ್ಪಲ್ಲಾಗಿ ಮುಂದಿನ ಬಂಧನವಾದರೆ ನವರಾಜ್ಯರು ವೈಪಾಡು ಮೇಲ್ಪಟ್ಟ ಸಾಹಿತ್ಯ ಆಶೇಷರದರೆ ಮಾಣಿಕ್ಯರ ಕಲೆ ಬಂದರೆ ಪರಿವಾರ ಶಕ್ತಿ ನಿರ್ಮಾಣ ಮಾಹಿತಿ ಸತ್ಯದ ದೈವ ತತ್ವದ ಮಹತ್ವದ ರಾಜ್ಯದ ಕುರಿತು ಸತ್ಯದ ರಾಜ್ಯದ 3 ಪಾಲು ಸರ್ಕಾರ 4 ಇಂದ ಗರ್ತಪುತ್ತರ ಭಗವತ್ಪತ್ತ ಭಾವನೆಯ ಸುತ್ತಮುತ್ತ ಸತ್ಯದ ಭೂಮತೆ ಸತ್ಯ ನಿಗ್ರಹ ನಡವಳಿಕೆ ಮಾಡುವ ಮಾತ್ರ ಇರುತ್ತಾದ ದೇವಾದ ರೂಪಾದ ಭಾರತದ ಹತಾದಿಯ ಭಾರತದ ಹತಪುತ್ರ ಭಾರತದ ಬಂಧು ಬಾಂಧವರ ಭಾರತದ ಆಕಾಶದಲ್ಲಿ ಭೂಮಿರಾವನ್ನ ಭೂಮಿ ಉಳ್ಳ ಗಣಮಿತರನ್ನ ಮನಮಿತರನ್ನ ಭಗಪುತ್ರವೇ
ಮತ್ತು ಗಗ್ಗಾರ ಗೊತ್ತಲ್ಲ ಕಾಡು ಇರುವಾರೋಡು ಅಗ್ನಿಮಂಡಲ ಪ್ರವೇಶ ಮತ್ತು ಅಗ್ನಿ ಸ್ವೀಕಾರ ಮಂತಿನ ಕಾಡು ಮುತ್ತಾರೋಡು ದಿಕ್ಕಲ ಶಾಂತರೂಪದೋಡು ಬಂದ ಸಂಸಾರದ ಅಪೇಕ್ಷೆ ಮಂತಿನ ಪ್ರಕಾರವಾದ ಸ್ವಾಮಿ ನೆನೆತದ ಭೂಮಿದಾಯನೆಂದು ಮತ್ತೆ ಪುಲ್ಲಾದಿ ನಮ್ಮದೇದ ಗಣಪುಲ ಗಣರಾಜನ ಗಣಪತಿಯವರು ವಂದನ ಮಂದಿದೆ ನಮ್ಮ ರಾಜ್ಯದ ವೈಪಾಡು ಮೆರುಪಿನ ಲಕ್ಷ್ಮೀ ನರಸಿಂಹದೇವರ ಸಾನ್ನಿಧ್ಯರು ತುಂಬುದೇದ ಮಹಾಶೇಷನದರೆ ಮಾಣಿಕ್ಯದಲ್ಲಾದ ಮೆರವದು ಮತ್ತಿರಂಜನ ಧರ್ಮದೈವ ಜಮಾತಿ ಜಮಾಜವಾದ ಮಂಡಲ ಮೊಡಮಾಡಿಗೆ ಬಂದ ಕರಕಣ್ಣಿಗರ ಮತ್ತು ದೇವರಾಜ ಬೋಪನ ಸಾನ್ನಿಧ್ಯರು ತುಂಬುದೇದೆ ಸೌಟಿತ್ರಂಜನ ನಾಗಬ್ರಹ್ಮದೇವರ ಪರಿವಾರ ಶಕ್ತಿಲಕ ಮಾತ ಮಾಯದ ಭೇಟಿ ಕೊಡುತ್ತ ಸತ್ಯದ ದೈವ ಧರ್ಮದ ವರ್ತನೆ ರಾಜ್ಯದ ಕುಡಿಕೆ ಪತ್ಯದ ಮಧ್ಯಸ್ಥ ನೂಲು ಪಾಲು 14 ಗುತ್ತು 4 ಎಲ್ಲಿ 10 ಪತ್ತಿರು ಭಗವತ್ಪತ್ತ ಬಾಂಧವರೇ ಸುತ್ತಮುತ್ತೊಂದು 10 ಸ್ವಲ್ಪ ಮತ್ತು ಇನ್ನಿತ್ತಾದ ಸನಿಲ್ ಕುಟುಂಬದ ಮನ್ನಡಿಗಳಿಗೆ ಮುಕ್ಕಾಲು ಮುಜಿಗಳಿಗೆ ಮುಂದೆ ಮಲ್ಕೊಂಡು ಬಂದ ಅಪೇಕ್ಷೆ ಮಂತ್ರಿನ ಪ್ರಕಾರವಾದ ಸ್ವಾಮಿನ ಭೂಮಿನ ವಂದನ ಮಾತಲ್ಲಿ ಆಕಾಶ ಬಿಡಲೆ ಭೂಮಿ ಡಾವಲ್ಲೆ ಭೂಮಿ ಬಿಡಲೆ ಮನೆಮೆಚ್ಚವಳೆ ಮನೆಮೆಚ್ಚವಳೆ
ಪಂಚವರ್ಣ ಸಂತಾನ ಆರೋಗ್ಯದ ಕಾಲಕಾಲ ಸಿಗುತ್ತಾರೆ ರಾಧಾಯೋಗಟ್ಟಿನ ಸಂತಾನ ರಾಜ್ಯದ ಸೇಜಮುಖದ ಅವೇ ಪ್ರಕಾರ ರಾಮದೇವನ ಉಡಮಾರ್ಗ ಪ್ರಕಾರ ಪಾದು ನಾಗದೇವರ ಸೇವೆ ಸಂಘಾತ್ಮ ಸಂದೈತ ಪ್ರಕಾರ ಪಾದು ಮೂರ್ತ ಪ್ರಕಾರ ಅಧಿಕಾರ ಪ್ರಕಾರ ಚಾಮದ ಅಧಿಕಾರ ಪ್ರಕಾರ ಮೂರು ಸಂಧಾನ ಸೇವೆಗೆ ಬಂದು ತಿಮಾದ್ರಂಟನ ಸೇವೆನ ಕಟ್ಕೊಂಡು ಸಾಧಿ ಪ್ರಕಾರ ಇದಾಗಿರೋ ಸಂತಾನ ರೈತರಿಗೆ ಸುಂದರ ಗದ್ದಾರದ ಬಂದು ಕಟ್ಟದ ಮನವನ್ನು ಬಜಮಪಾಯ ಮೂರ್ತ ವರ್ಷದಿಂದ ಗರ್ಭದ ಪಾದು ಪಾಡಿಂಚಿನ ಬರ್ಬ ಗುರಿಂಚಿನ దాని ప్రకారం మొత్తం ఆకాశ ప్రకారం మనం ఏరికగా నిగడిగా అభివృద్ధి మంచి దైవస్థానం రాజ్యం రాజ్యದ ಕಡು ಉಂಟಾದ ಕಲಿತ ಪುಸ್ತಕನ ಇಂಚ ವಿಷಾದ ಅರ್ಥ చెప్పిన ಪಾಪ ಚಿತ್ರ ಅಪುರ ಅಪುರ ಮೊನ್ನದಲ್ಲ ಆಲ್ಬಟ್ಲೇ ಒಳ್ಳೆ 16 ವರ್ಷದ 16 ವರ್ಷದ ಪುರಜನ ಅಧಿಕಾರವನ್ನು ಪಡೆಯುವಂತ ಮಾಮನ ಶಕ್ತಿವಂತೆ ಬಾಳಗಳಿಗೆ ಮತ್ತು ವಿಷಮಾತಿನ ಗ್ರಾಮದೇವರ ಬಲಾಬಲಿಗೆ ಮತ್ತು ವಿಷಮಾತಿನ ಅಮೃತ ಪೋಟಕಟ್ಟಾದಿನ ಪಾತ್ರ ಕುಟುಂಬ ಮೋಕಿದ ಮುತಾದ ಸಮ್ಮಾನ ಬಂಜರ ರಕ್ಷಣೆ ಮಂತ್ರಲ್ಲ ಅದರಡಕ್ಕೆ ಬರ್ತಾರೆ ಅಪರಾಜಿತ ವಿಶ್ವದ ಚಿತ್ರಗಂಡಿನ ಗಣಪತಿನ ಆಧಾರ ಪತ್ರ ಒಂದು ಶಾಸನ ನಾಗಮ್ಮನ ಒಡಮಾರ್ಕ ಪಾದ ಅವೇ ಲಕ್ಷ್ಮೀ ಜನಾರ್ದನ ದೇವರ ಆಧಾರ ಪತ್ರ ಸಾರ್ವಜನಿಕ ಧರ್ಮಕ್ಕೆ ನಾನು ಒಳಮತ್ತಿನ ಸಾರ್ವಜನಿಕ ಸಂದರ್ಭದ ಇಂಚಿನ ವಿಷಯದ ಪಾದ ಅಳಿತದ ಅಮೃತದ ಕೋಟೆ ಕಟ್ಟಾದ ಮಿತ್ತದ ಆಗತ್ತೆ ಏರುಲ್ಲದೆ ಅಡ್ವರ್ಟೈಸ್ ಉತ್ತಮ ಗಮ್ಮತ್ತಿನ ಮುತಾದಿಲ್ಲ ಸೋದಾರಿ ಏನಾಗಿದೆ ಸೋದಾರಿ ಯಾಗಿದೆ ಉತ್ತಮ ಮಸ್ತಮರು ರಾಶಿ ವೀರಭದ್ರ ಸುಂದರರು ಸೋದಾರಿ ಆಸ್ಮವರೇ ರಾಶಿ ರಾಶಿ ಈಗ ಆಸ್ಮವರೇ ಮೈಮೂರು ಭಗವ ಸಂಸಾರರು ನಾನಿಲ್ಲ ಪ್ರಕಾರ ನಟ್ಟದ ಪ್ರಕಾರ ದೈವನ ಗರುಡಿ ಆಧಾರ ಮಾಡಲು ಎದುರುತ್ತಾಗಲಿದೆ ರಾಶಿಮಂತ್ರ ನಮ್ಮ ಸಂಸಾರ ಆಸ್ಮವರೇ ಏರುಲ್ಲ ಅರವರು ಪರವರು ಪ್ರತಿಷ್ಠರು ಸೋದಾರಿ ಒಟ್ಟಿಗೆ ನಿಲ್ಲಲಿ ಆಸ್ಮವರೇ ಅರವರು ಪರವರು ಪ್ರತಿಷ್ಠೆ ಮುಖ್ಯ ಬೆಳೆದ ಸಭೆ ರಾಜನ ಬಂದು ಮಿತ್ರ ಆಡಳಿತ ಸುಮತಿಗಳು ಹೆಚ್ಚಿಲಗ ಮಲ್ಲ ಆಟಲಗ ಮಾಡಿ ಆಯ್ತು ಅಂತ ಯೋಗ ಕುಟುಂಬದ ಮಲ್ಲದ ಭಾಗ ಸರ್ವಕಟ್ಟಕ ಸೇವೆ ಕಲ್ಪನೆ ಯೋಗ ಸಾನ್ನಿಧ್ಯ ಉಲ್ಲಾಸ ಹೊತ್ತು 5 ಸರ್ವ ಕುಟುಂಬ ಅನುಕೂಲ ಎಲ್ಲಿ ಮಲ್ಲ ರಾಶಿದ ಕುಟುಂಬ ರಾಶಿ ಪೂರ್ವ ರಾಶಿ ಅದೇ ಸರ್ವಗುಣ ರಾಸಂಪಾದ ಮಿತ್ರ ಆಗತ್ತೆ ಕೆಲಸ ಅನುಗ್ರಹ ಶನಿದಾನ ಕೊಂಡಾಡ್ತಾರೆ ಜ್ಞಾನಿಯನ್ನು ರಾಜ್ಯದ ಕಳಿಸ್ತಾರೆ ಸರ್ವ ಆಯಪ್ಪು ನ್ಯಾಯಪ್ಪು ಮಧ್ಯಸ್ಥರೇ ಐತಾರ ದಿನ ಕರೆದು ಸೋಮವಾರ ದಿನದ ಪ್ರಕಾರ ಕಾಣದ ಬಿಟ್ಟು ಬ್ರಾಹ್ಮಣ ಮುಹೂರ್ತ ಸೂರ್ಯೋದಯ ಕಾಲ ಪಡಿಸಿದ ಪುನಃ ಬರಕದ ಮಣ್ಣು ಸಣ್ಣಿಲು ಕುಟುಂಬದ ಕುಲ ಆನುಪೂರ್ಣ ಎಲ್ಲಿಮಲ್ಲೆ ಅಪ್ಪಿಜೋಕುಲು ಮಿಂಜಪಲ್ಲೆ ತಮರದ್ದು ಕೂಡೊಂದು ಮಣ್ಣದ ಪ್ರಕಾರ ಜಾಗೃತ ದೇವರನ್ನ ಮುಡಿಕೊಂಡು ಕಟ್ಟೊಂದು ನಾಗಬ್ರಹ್ಮ ದೇವರಿಗೆ ನಾಗಕನ್ನಿಕೆಗಳ ಅವೇ ಪ್ರಕಾರ ಅರ್ಥೇಶ್ವರಿಗಳ ನಂದಿಗೋನಗಳ ಕ್ಷೇತ್ರ ಪಾಲಕರ ಪ್ರಕಾರ ಬ್ರಹ್ಮರಾಮಿಕೆ ಪ್ರಕಾರ ಬೋಡಾಪಿನ ಪರ್ವಕಟ್ಟೆ ನಡಪಾದು ಸತ್ತರೆವರ ಕಾಲದ ಮಣ್ಣದ ಪ್ರಕಾರ ಮಾನಿಕಲ ಕತ್ತಿನ ದೈವ ಪ್ರಕಾರ ಮನಿಂದಿ ಮಹಿಸಂದಾಯ ಜಿಮಾದಿ ಮಂಟಕ ನೇಮ ನಡವಲಿ ನಡಪುರ ಅಪೇಕ್ಷೆ ಪ್ರಕಾರ ಮಾಡ್ಕೊಂಡೆ ಕಾಲ ಭದ್ರಾರ್ಥಿಗಳ ಪ್ರಕಾರ ಭಕ್ತಿರಮನ ಕಾಲದ ಪ್ರಕಾರ ನೇಮ ನಡವಲಿನ ಪ್ರಕಾರ ದೇವರ ಮಣ್ಣಲ್ಲ ವರಕರದ ಸಂಸಾರದ ಭಕ್ತಿಲ್ಲ ಮಾಯಂದ್ರ ಮಲ್ಪ ಬೈದ ಆ ಪಿಂಚಿನ ಕಟ್ಟಿನ ಪ್ರಕಾರ ದೇವರ ಲೆಕ್ಕ ಮತ್ತು ದೇವರ ಲೆಕ್ಕ ಪೂಪಿಂಚ ಸತ್ಯರ ಪ್ರಕಾರ ಒಂದು ಕೊಡ್ತಾರೆ ಅಕಲ ಮನೆ ಮುಂಚೋಡ ಏಕಗತ್ತಿನ ಕುಲ್ಲ ಇಲ್ಲ ಕಾಂಡು ಇನೇ ಪುರುಷರ ಪ್ರಕಾರ ನಿಧಿ ಬಂಡಿರ ಪ್ರಕಾರ ಒಂದು ಕೊಡ್ತಾರೆ ಇನ್ನು ಸತ್ಯದ ಪ್ರಕಾರ ಒಂದು ಮೈತಿ ಬಿಟ್ಟರು ಮರಿಗೆ ಶಕ್ತಿ ಪ್ರಕಾರ ಜೋಗುಲ ಕುಟುಂಬ ಅಪೇಕ್ಷೆ ಪ್ರಕಾರ ಒರವಾಡ ಮತ್ತೊಂದು ಗಗ್ಗದ ಮತ್ತು ಅಜ್ಞಾನ ಕಟ್ಟಡ ಕೈಭಾಷೆ ಪಟ್ಟಭಾಷೆ ನಿರ್ಮಾಣ ಮಾಡಿಕೊಂಡ ದೇವರೇ ಕೊಡಿಯರು ಕಟ್ಟೆ ಬಲಿ ರಥೋತ್ಸವದ ಬಲಿ ನೆನಪುಂಡು ಭೂತಾಯದ ಕಟ್ಟಡ ಪ್ರಕಾರ ಕಟ್ಟುನಿಷ ಬಲಿ ದೀಪಿಂಚಿನ ಬಲಿ ಪ್ರಕಾರ ಬಲಿಪಂಚಿನ ಮಂಡಲ ಬೋಯಿಪಂಚಿನ ಓಮದ ಬಗ್ಗೆ ದೇವರನ್ನ ಪಾದ ಗರ್ಭಿತ ಪಡ್ಬೋದು ತಗೆ ತಂಗಡೆ ಬಿಟ್ಟು ನಿಕಲ ಮದಿಪುರ ಪ್ರಕಾರ ಬೆಲೆ ಗುರುಪಾದ ಮಾಯ ಪ್ರಕಾರ ಒಂದು ಪಡೆದು ಗರ್ಭಗೊಂಡ ಜತ್ತ ರಾಜವಂಜಿ ಸೇಜ ಕುಟುಂಬವಂಜಿ ದಿಬ್ಬಾನ ಮಲ್ಪಾದ ಪ್ರಕಾರ 4 ದೇವರಿಗೆ ಪ್ರಕಾರ ಭೇಟಿ ಮಲ್ಪಾದ ನೂತರಂಜಿ ಗಣಪಕ್ಕೆ ಒಂಜಿ ಬಂದು ಸಾರಥಿ ಮಲ್ಪಾದ ದೀವದ ಕಲಬಡಿಗೆ ರಾಜ್ಯದ ಮತ್ತೊಂದು ರಾಜ್ಯದ ಕಲಬಡಿಗೆ ನ್ಯಾಯದ ಕಲಬಡಿ ಬತ್ತೊಂಡ ತಗೆ ತಂಗಡೆ ಬಿಟ್ಟು ಪರಿವೇದ ಪ್ರಕಾರ ಮಾಯ ಕಳ್ಳಿ ನಮಗ ಬದಿನ ಮಾಗಣಪತಿ ಲಕ್ಷ್ಮೀನಾರಾಯಣ ದೇವರನ್ನ ಪಾದ ಬತ್ತೊಂಡೆ ವೈದ್ಯನಾಥನ ಅಂದ ಮತ್ತೊಂಡೆ ದೈವಜುಮಾದಿ ಬಂಟ ಸಿತ್ತು ತಿಳಿಪೊಂಡೆ ಜಾಗರವರ ಕಾಲದ ಮಣ್ಣು ಸನ್ನಿ ಕುಟುಂಬ ಆರ್ಧನೆ ಮತ್ತು ನಾಗಬ್ರಹ್ಮ ರಕ್ತೇಶ್ವರ ಪ್ರಕಾರ ರಾಮ ಬತ್ತೊಂಡೆ ದೈವಜುಮಾದಿ ಬಂಟನ ಪ್ರಕಾರ ಅಂದ ಮತ್ತು ಸಂಸಾರದ ಬಗ್ಗೆ ಮನ ವಿಚಾರ ನಮ್ಮ ಗ್ರಾಮ ಪ್ರಕಾರ ಅವರ ಕಾಲದ ಮಣ್ಣು ಸನ್ನಿ ಕುಟುಂಬ ಹೊದ್ದೇಶೆ ಬಂಧು ಬಾಂಧವ 40 ಕುಲಕ ಬರ್ತಿದ್ದ ವಿಷಯ ತಂದ ಅಮೂರ್ತ ಪಾದ ಪ್ರಕಾರ ಅಪರ ಕೂಡಿನ ಕಟ್ಟು ಅಂಗ ನೋಡಬೇಕಾದ 40 ಜಾತಿ ಪರ್ಯವು ದೈವ ಪಂಜುಲಿ ಬೇತೆ ಮಾಯೇನು ಬೇತತ್ತು 42 ಕುಲಕೋಟಿ ಸಂಸಾರ ಪ್ರಕಾರ ಒಂದು ಬರ್ತಾರೆ ರಾಜ್ಯದ ಪ್ರಕಾರ ದೈವ ಕಲ್ಗುಟಿ ಪ್ರಕಾರ ಬಂದಿದೆ ಸದ್ವಿಂದ ದೈವಸ್ಥಾನ ರಾಜಸ್ಥಾನ ರಾಜ್ಯದ ಮೂರ್ತಿ ಮೋಜಿಗೆ ಸರಿ ಸಂಬಂಧದ ತೀರ್ಸಿ ಸತ್ಯಗಳಿಗೆ ಈ ಮುಹೂರ್ತಗಳಿಗೆ ಪ್ರಕಾರ ನಮ್ಮೊಂದು ಬತ್ತಿನ ಆನಕರಿಂದ ಬಣ್ಣದಿಂದ ಊರಿನ ಬತ್ತಿನ ಬರವರ ಮುಟ್ಟ ಪ್ರಕಾರ ಒಂದು ನಮ್ಮೊಂದು ಬತ್ತಿನ ಸಂಸಾರದ ಪ್ರಕಾರ ಸರ್ಕೇನ ಮಂದಿರ ಮಟ್ಟ ಕೇವನಂಚಿನ ಪ್ರಕಾರ ಇಬ್ಬರು ಮಾಯಲಾಗ್ತದೆ ಸರ್ಕೇನ ಮಂದಿರ ಮಟ್ಟ ಕೂಡಾದ ಅಕಲ ಮನಸ್ಸದ ಬೇರೆ ಬೇಸರ ಬೆಪ್ಪಾದ ನನ್ನ ಮಿತ್ರಗಳ ವರ್ಗದ ಮಣ್ಣದ ಪ್ರಕಾರ ಜಿಂಗಿಯದ ಕುಟುಂಬ ಪ್ರಕಾರ ನೆಗತ್ತ ಬತ್ತನಿಗೆ ದೈವದ ಮಣ್ಣು ಪ್ರಕಾರ ಬೆಲೆ ಆ ಮಣ್ಣು ಬಂದಿ ಪ್ರಕಾರ ಒಂದು ದೈವ ಗಂಧ ದಿಕ್ಕಿಲ್ಲ ಮಣ್ಣದ ಪ್ರಕಾರ ಪಾಂಡಿಂಚಿನ ಮಣ್ಣು ಫಲಿತಾಂಶವಾಗಿ ದಿಕ್ಕಿನ ದೇವರ ಸತ್ಯಲ ಮಲ್ಪಾದ ಭಾಷೆ ಅಪ್ಪನ ಈ ಬೋರ್ಸೋದ ಮಾವಿಡ ಪ್ರಕಾರ ಪಾಂಡಿಂಚಿ ಚಡಿ ಚಡಿಕ ಗಂತ ಜೋಗ ನೀರು ಮತ್ತೊಂದು ಆವರ್ತನ ಕಾರಣ ದೇವರಿಗೆ ಮೆಚ್ಚಲಕ ಮಣ್ಣು ದಾಖಲಕ್ಕೆ ನ್ಯಾಯ
ನಿಜ ಕಡಿಮೆ ಬಿಡುವ ಸರಿ ನಂದಿನ ಸಂಸಾರ ಪದ್ಧತಿ ಇತ್ತಿನ ಸ್ವಂತ ಪ್ರಕಾರ ವರಕಲದ ಮಂಡದ ಆಪಿಚ್ಚಿನ ಕಾಲ ಸದಾರ ಮಟ್ಟಕ್ಕೆ ಇತ್ತೀಚಿನ ದೈವ ದೇವರ ಪ್ರಕಾರ ವಾಂಡಾಯಿತ ದೇವರ ಮುಡಿಪುಂಡ ಅಂಗಿ ಮಂಡ ವರಕಲದ ಮಂಡದ ಬತ್ತಿ ಮಲ್ಪಾದ ಒರ್ಪಿನ ಪ್ರಕಾರ ಆಯೋಜನ ಪ್ರಕಾರ ಸಂಸಾರದ ಕೈತು ದುಂಬು ಬಿರಾಂಡದ ಪ್ರಕಾರ ಈ ಮಂಡದ ಪ್ರಕಾರ ಇಂಗಲ ಸ್ವತ್ತಿನ ಪ್ರಕಾರ ತಿನ್ನರೆ ಒಂದು ಬಗ್ಗೆ ಗುರುತಿದ್ಯಾ ದೈವಜ ಮಾದಿರ ಪ್ರಕಾರ ಚಾವಟ ಪ್ರಕಾರ ಗ್ರಾಮ ಸಂಸಾರ ಸೇರೊಂದು ಭತ್ತ ಪೇಜೋಕ್ಲ ಬಟ್ಟು ಸೇರೊಂದರಲ್ಲಿ ಗುರುಗಿ ಪೊಟ್ಟು ದೂರದ ಜನ ಪ್ರಕಾರ ಪಡೆದು ಬತ್ತೊಂಡ ನನ್ನ ಕೊರ್ಪಿನ ಕೆಲಸದ ಪ್ರಕಾರ ದೈವಜ ಮಾದಿರ ಸಂದೇಹದ ಪ್ರಕಾರ ಮಾಹಿತಿ ಪ್ರಕಾರ ನನ್ನ ಮಲ್ಪವ ಕೊರ್ಪಿನ ಪತ್ರ ಬುದ್ಧಿನ ಕೊಟ್ಟು ಕೊರ್ಪ ಅನ್ಕೊಂಡು ಬಿಟ್ಟು ಬಲಭಾಷೆ ಕೊಟ್ಟು ಬತ್ತೊಂಡ ನನ್ನ ಆನ್ಯಾಯ ಪ್ರಕಾರ ಮುಂದೆ ಪುನಃ ದೇವಂತ ಕೆಂದಾಗ ಅಪ್ಪೆ ಪ್ರಕಾರ ಒಂದು ಬರ್ತದೆ ಜೋಕಲ್ ಕೊರವೆತ್ತಿನ ಜೋಕಲ್ನ ಕೈಟ ಪ್ರಕಾರ ಒಂದು ಬರ್ತದೆ ಸಂಪಾದನೆ ಕೊರ್ನಾಗ ಪೊರ್ತಗ ಅಪ್ಪೆಗೆ ಕೊರ್ಪಿನ ಯೋಗ ಪ್ರಕಾರ ಬರು ಅವೇನು ಮಾಯ ಪ್ರಕಾರ ದೇವರಲ್ಲ ಮಣ್ಣಲ್ಲ ಈತ ಪೂರ ಒಂದು ಬತ್ತನ ನನ್ನ ಸಾಧಾರಣ ಮಟ್ಟಿಗೆ ಒಂತದ ಕೆಲಸ ಒಪ್ಪನು ಅವೇನು ಪರಮಾತ್ಮನ ಕೇಂದ್ರ ಪ್ರಕಾರ ನಿಕಲ ಮದಿಪುನದು ಮುದಿದು ಹೊರಕಲದ ಮಣ್ಣನ ಪ್ರಕಾರ ಭಕ್ತಿಯರನ್ನ ಸೇರದ ಮಲ್ಪುಣಚಿನ ಕೆಲಸವನ್ನು ಲೇಖ ಆದ ಪ್ರಕಾರ ಕೊಟ್ಟ ಬೇತದಾನೆ ಹೊರಕಲದ ಮಣ್ಣದ ಚಿಂತನದ ಗುಣ ಎಂಟರನ್ನ ಪರಿಪೂರ್ಣ ಇಲ್ಲಿ ಉಂಟು ಧರ್ಮಜ್ಞಾನ ಗುಣಮಾರ್ಗ ಮುಂಪಾದು ಅಂಗಮೇ ಸಂದಾಯನ ಆಧಾರ ಬತ್ತೊಂದು ಕುಟುಂಬ ತತ್ತನ್ನ ಮಾಯಂಕುದ ತಪ್ಪಗ ಕುಟುಂಬಕ್ಕೆ ಏನೊಂದು ಕೊರಪ ಮರದಿನಗಳು ಬರ್ತವ ಸಂಸಾರ ಕೊರನ್ನು ಕೊರಪವ ನಿಂತು ಹೊರಕಲದ ಮಣ್ಣು ಸಾಣಿದ ಪ್ರಕಾರ ಆವರ್ತಕರ ಕೆಲಸವನ್ನು ರಾಮದೇವರ ಚಿನ್ನ ಮಾಯ ಮಾಡ್ಪಾದ ನನಗೆ ಏತ ಸದರ ಮಟ್ಟಿಗೆ ಮಣ್ಣಿಗೆ ಸಭೆ ಸೇರ ಉಂಡ ದೇವರನ್ನ ಕೆಲಸ ಪ್ರಕಾರ ದೇವರ ಇತರ ಜಾಗದಲ್ಲಿ ನೆಲಪುರ ಉಂಡ ಮಾಯ ಚಿತ್ತು ಗೋಚಾರಕ್ಕೆ ಅಪ್ಪನ ಕೊರ್ಪು ಜೀವನ ಪ್ರಮುಖ ಮಣ್ಣ ಪ್ರಕಾರ ಇದ್ದಲ್ಲ ಅವೇನ ನಿಕುಲ ಪ್ರಕಾರ ದುಂಬು ಹೋದು ಪಾತ್ರನಾಗ ಅವೇನ ದೈವ ಕಲ್ನ ಬೆರಿ ಪೂಜಿದ್ದು ಮಣ್ಣನ ಪ್ರಕಾರ ಬದಕಾದ ಕೊಡ್ತ ಮಣ್ಣನ್ನು ಲೇಸ ಮಲ್ಪ ಅಂದೆ ಇದನ್ನ ಮದಿಪುರ ಪ್ರಕಾರ ಕೆಂದಾದ ಅಂದ್ರೆ ರಾಶತಿ ನಿಜ ರೂಪದಿಂದ ಬಯಲೂಪದಿಂದ ಸಿಂಗಾರನ್ನ ಆಭರಣ ಮಧ್ಯೆ ಮುಂಡದ ಮಿತ್ರದಿಂದ ಕದರಿ ಬಿಡಿದ ಧಾರಣ ಮಧ್ಯೆ ಅದೇ ಪ್ರಕಾರವಾಗಿ ಏರಾದು ಇಳಿತಾದ ದಿನಮಾನ ಅಂಚರಿಸಿನ ಕೋರಿಕೆಯನ್ನು ಮಮ್ಮಾಯದಿಂದ ಮಾಡದ ಮಧ್ಯೆ ದೇವಸ್ಥಾನ ಮತ್ತು ರಾಜಸ್ಥಾನ ಮತ್ತು ನ್ಯಾಯಸ್ಥಾನ ಮರಪತ್ತಿನ ಗಳಿಗೆಗೆ ಗ್ರಾಮದೇವರನ್ನು ಒಂದು ಹಣಂತಲ್ಲೇ ಸನಿಲ್ ಕುಟುಂಬದ ಆನ ಕೊಡುಕಲ ಪೊನ್ನ ನಿರುಕಲ ಬಾಳಿಗೆ ತೊಲ್ಲೆ ಆಕಾಶ ಬಿಡ್ಲೆ ಭೂಮಿಡವಲ್ಲೆ ಭೂಮಿ ಬಿಡ್ಲೆ ಏರಿಚ್ಚಿನ ಉಂಟಾಡೋದು ಕಷ್ಟ
ಕಡಕ್ಷ ಏನೇ ಮೈಸೂರು ಹಾದರ ಕಟ್ಟತ್ತೆ ಮತ್ತೆ ಸೆರೆ ಮತ್ತೆ ನಮ್ಮಿನ ಕುಟುಂಬ ನಮ್ಮೊಂದು ಮತ್ತೆ ನಂಬ್ತಾರಡ ಮತ್ತೆ ಸೆರೆ ಧರ್ಮತ್ರ ಮಣ್ಣು ಪುಣ್ಯತ್ರ ನಾಗೇನ ನರ ಧರ್ಮತ್ರ ಮಣ್ಣು ಪವಿತ್ರವಾದ ಚಿತ್ರ ಮಣ್ಣಡೆ ಮಾಯಾನ ಪ್ರಬಲಾನಿ ಚಿತ್ರ ಪಡ್ತು ಕಲಿಗೆ ಅಪಗಣಿ ಜನಪದ ಕಪ್ಪಳಗ ಅನೇಕ ಪ್ರಬಲ ಮಕ್ಕಳ ಚಿತ್ರ ಸತ್ಮಾತ್ಮಕಳೆ ತುಂಬ ಬರ್ತಾರೆ ಕೈ ಸೇರ್ತಾರೆ ನೀವು ಯಾಕೆ ಮಾಡು 100 ಪಾಲು 14 ಬಿಟ್ಟು 42 ಜಾತಿ ಕಲವರ ಕುಲವರ್ಣದಗಳು ಬೆಟ್ಟದ ಬರಿದ ಸಂತದ ಬರಿದ ತನ್ನ ಭಿನ್ನ ಆನುಪೂರ್ಣ ಕಟಿಯಲ್ಲಿ ಬಿಡಲು ನಿನ್ನ ಅಂಗಣದವರೆಗೂ ಸೇರಿದಂತೆ ಮಾದ ರಾಜ್ಯವಂತನ ಗಣ್ಯ ಪ್ರಸಾದ ತೀರ್ಮಾನ ಮಂಜು ರಾಜ್ಯ ಅದೇ ಸರಿ ಅವಾಗ ಈ 100 ಸಮುದ್ರ ನಾನು ಗೊತ್ತು 10 ನೆಟ್ಟುವಾರ ಮಾಡ್ಕೊಂಡೆ ನೆಟ್ಟೆಲ್ಲ ವರ್ಗಗಳ ನೆಟ್ಟುವಾರ ಮಾಡ್ಕೊಂಡೆ ಆರೋ ಜಾತಿ ಪರ ಜಾತಿಯ ನೆಟ್ಟುವಾರ ಮಾಡ್ಕೊಂಡು ಚಿತ್ರ ಬಿಟ್ಟು ಹತ್ಯಾರ ನೆಟ್ಟುವಾರ ಮಾಡ್ಕೊಂಡು ಚಿತ್ರ ಬಿಟ್ಟು ಇಂಕೆ ನೆಟ್ಟುವಾರಣ ರಾಜತೆ ಅವಾಗ ಈ ಧರ್ಮತ್ರ ಮನ್ನಡ ಪುಣ್ಯತ್ರ ರಾಷ್ಟ್ರಪತಿ ಕೂಡಮಣ್ಣ ದಿಕ್ಕಿರಮಾನ ಈ ಧರ್ಮ ಸಾವಿರ ಆಡುಪ್ಪು ಸಾವಿರ ಪಣ್ಣಪ್ಪು ಪಟ್ಟು ಪತ್ರ ನರಮಣಿ ಕಮ್ಮಿ ಅದಕ್ಕೂ ಕೇಂದ್ರ ಭಕ್ತರ ಭಕ್ತರ ಹೆಚ್ಚಿಗೆ ಅದಕ್ಕೂ ಈ ದಾಟು ಕೂಡಿಚಾರಣ ನಂತರ ಸರ್ವರ್ನಂತರ ಅದೇ ಸರಿ ಉತ್ತರಾನಂದ ಮಿತ್ರ ಸ್ವಾಮಿಗೆ ಕಮಲ್ತೊಂಡೆ ಸ್ವಾಮಿಗೆ ಕಮಲ್ತ ನೇಮದ ಚಿಕ್ಕಣ ಚಿತ್ರ ಕೊಟ್ಟು ಅವಾಗ ಈ ಪೊರ್ತುಗಾಲಿಗಡೆ ಅಪ್ಪಕಲ್ಟಿಯಾನ ಜನಂದುಲ್ಲ ಎಣ್ಣ ಕುಟುಂಬ ಅಂತ ಎಣ್ಣ ಬಲ ಸರ್ಕಾರ ಕೊಟ್ಟು ಜ್ಞಾನವಾದ ಹೆರಿಗೆ ಇಂಚ ವಿಷ ಅಮೃತ ಚಂದ್ರ ಸೋತ ಯಾಕೆನೇ ಆಷಾಢ ದೇವತೆ ಸುಲುವನಾಡೋದು ಪರಶುರಾಮ ಸೃಷ್ಟಿ ಪುಣ್ಯಭೂಮಿ ನಾಗನಡೆ ವಿಷತ್ತ ಬಂಡೆ ಪುಣ್ಯಸ್ಥಳ ಖ್ಯಾತಿಸ್ಥಳ ದೇವಸ್ಥಾನ ಬಿಟ್ಟು ರಾಜಸ್ಥಾನ ದೇಶ ರಾಜಸ್ಥಾನ ಬಿಟ್ಟು ನ್ಯಾಯಸ್ಥಾನ ಧರ್ಮಸ್ಥಾನ ಬಿಟ್ಟು ಬೊಮ್ಮಾಯಿನ ಗತಿ ನಾಗಲೋಕದ ನಾಗಕಂಡಿರು ಬಂದರೆ ಈ ಬಂತಿಚ್ಚರಗಳಿಗೆ ಕಾಲುಗಳಿಗೆ ಬಂದು ವಿಷವಾಸಿನ ಗ್ರಾಮದೇವರ ಗ್ರಾಮದೇವನ ಬಲಾವತಿಗೆ ಬಂದರೆ ವಿಶ್ವನಾಳಿತ ಅಮೃತ ಕೋಟಕಟ್ಟಾದ ಭೂತಾದಿ ಶಕ್ತಿ ಗುಣಾದಿ ಶಕ್ತಿಯಲ್ಲಿ ದೇಶ ಬಲಕ ತಿರುಗಿನ ಕೊಟ್ಟು ಅಮೃತ ಕಲಶರೋಧ ಕಾರ್ಯದಲ್ಲಿ ಒಂದು ಅದೇ ಸರಿ ಈಗ ಮದಿಪುರ ಮಾಯಬೇರವರು ಮದಿಪುರ ಮಾಯಬೇರವರು ಅಂಕುಡು ಅನಂತರ ಪೊರಿಕ ಮಲ್ಪ ಪತ್ರ ಕಟ್ಟ ಪ್ರಕಾರ ಸ್ವಾಮಿ ಪಗಲಟ್ಟು ಎಂಗ್ಲ ಚಿತ್ರ ಮಾನವರಿಗೆ ಕೆಂದು ವಿಷಯ ಅಮೃತ ನಗರ ದೋಷ ಹೆಂಗನ ಬಣ್ಣ ಉಲ್ಕತ್ತಿಗೆ ಎಂಗ್ಲ ಪೂರ್ಣ ಮನೆ ರಸ್ತೆ ಯಾವ್ದು ಹೋದ್ರೆ ಎಂಗ್ಲಿಗೆ ಕ್ರಿಯಪಟ್ಟಂಗ್ಲ ಹೆಂಗ ಬಂದಿರ ಜನ ಬೆರಿಟ ಬರೋಣ ಉಪ್ಪುಲಿ ಬಲಾರ ಮಾಡ್ತಿದ್ದೆ ಮನೆಗೆ ಪಂಚೀಕರಣ ಹೋಗ್ಬೋದು ಮಾಸಕ್ಕೆ ಆದಿಲ್ಲ ಹಣ ಕೊಡುತ್ತೋ ವಾಜಿ ಕೊಡ್ತೀನಿ ನಾನು ಭಾಷಾನ ಮಾಡ್ತಾ ಮಾಡ್ಬೋದು ಮಾತ್ರ ಚಿತ್ರ ಅವಾಗ ಜಗತ್ತಿಗೆ ಜಪ್ನಾಗ ಬರ್ತಿರ್ತೀನಿ ಅಮೃತ ನಡ್ತಲು ವಿಷಯ ಬರ್ದ ಮಾತ್ರ ಚಿತ್ರ ದೇವ ವಿಷಯ ಅಮೃತ ಮಾಡ್ಕೊಂಡು ರಾತ್ರಿ ಮಗಳಿಗೆ ತಲಕ ಕೋಲೆ ಗಂಟೆ ವಿಷಯ ಆಯಮುತ್ತಿದ್ದಿ ವಿಷಪಾರ್ಪದ ಗ್ರಾಮದೇವರ ಪಾದಪತ್ತೆ ಗ್ರಾಮದೇವದ ಬಲಾಬಲಿಕೆ ಬರ್ತವೆ ಮೂಲದ ವಯಸ್ಸು ನಾನು ಧರ್ಮದ ಮುಗಿಸ್ಕೊಂಡು ನಾಗಮ್ಮರಿಗೆ ಭೇಟಿ ಮಾಡ್ಬೇಕು ಜಮಾಜಿ ಮಾತುಕಟ್ಟೆ ಆದ್ರ ಸಂಸಾರದ ಭಕ್ತಿದ ಹಂಚಿತು ಅಂಚಿತ ವಿಷಪತ್ತುಗಳನ್ನ ಹತ್ತು ಕಾಣಿಸ್ತಾ ಗಡಬಾಯಿ ಒಣ ಮಲ್ಪ ಅಮೃತಗಳ ಸಾಧಿ ಮತ್ತೆ ಸರಿ ಮದುವೆ ಕುಲಾರ ದೇವಕ್ಕೆ ನಡೆಯುತ್ತಾರೆ ಮಾಯ ಭಟ್ಟದ ರಾಜ ಕಾಜಿನ ದೇವರಿಗೆ ಎನ್ನ ಬಳಿ ಮಾದಗುತ್ತೆ ಗಡವಡೆ ಬಲೆಗತ್ತೀರಿ ಕೈಯಾಡಬೇಕು ಅಣಿಗಟ್ಟು ರಾಜ
ಬಂದರೆ ಶರಣ ದೇವರ ಧರ್ಮ. ತಂದೆ ಕೊರಪ ನನ್ನ ಭಕ್ತರ ಅಂಚಿತ್ರ ಕಷ್ಟವನ್ನು ಪರಿಹಾರ ಮಲ್ಪ ಅಂಚಿತ್ರ ಕಷ್ಟಪತ್ರಳು ಸ್ವಾಮಿ ಸತ್ಯರಂದು ಒಡಬಾರಿಕೆ ರೂಪಲೆ ನೇತ್ರ ಪಂಚಾಪ ವರ್ಣಲ್ಪ ಜಯದೆ ಆಗಿರುವಂತಹ ಆವರಜ್ಞಾತನ ಆಪಾಪನ ಕಾರವಾಗಿ ಪೂರ್ಣಚಿತ್ರ ನಣಮಿತ್ತಿಗಳಂತೀನಿ ಪಾಪ ಮಾಡದ ಕಸಂಗಟ್ಟದೆ ಕೆಕ್ಕಲ್ಲ ಕರೆ ಮಾಡಿ ಮುಂಕದ ಮುತ್ತೇಜನ ಕೈತಕೊಂಡ ಕಾಜಿನ ಹೊರಗಳು ಮಟ್ಟಿ ಕಳೆದುಕೊಳ್ಳದು ಸತ್ಯವತಿ ಮಾಡುವಂತಿದ್ದ ತೀರ್ಮಾನ ನೀರ್ಲ ವಾದಕನ್ನ ಮಂಜಗಳು ಕಳಸವೇ ಪಿಂಜು ಕಪ್ಪರಿಗೆ ನೀರು ಮಾಡ್ತದ ಇಲಕಾರ ಸಂತರಣೆ ದೋಷವಾದ ನೆಗಡ ಮಹಾರಾಕ್ಷ ಅಲ್ಪದ ಲೆಕ್ಕಾಚಾರ ಒಂದು ಅಲ್ಲಲ್ಲಿ ಮುಕ್ಕಾಲು ಮೋಜಿಗಳ ಲೆಪ್ಪುಲೆ ಅಲ್ಪ ತೀರ್ಮಾನ ಮಲ್ಪವೆ ದೋಷವಾದ ತೀರ್ಮಾನ ಪ್ರಕಾರ ಮಾಯ ಆಡಲ್ಲ ಅಣಬತ್ತಿ ಗೀರಣಿ ಈರಿನ ದೊಡ್ಡ ಚಾವಡಿ ಹುಲ್ಲು ಲೆಕ್ಕ ಮಾಡ್ಕೊಳ್ಳಿ ಹುಲ್ಲು ನಾವು ಕೊಲ್ಯಾರ ಹಬ್ಬಜಿ ಉತ್ತರ ಉತ್ತರ ಹಬ್ಬಜಿ ಗಂಧನ ಬಂದೋಬಲ್ಲೆ ಗಂಧ ಬೆರೆಸಾದ ನರ್ಮ ಕಷ್ಟೋಡ ಪರಿಹಾರ ಮಾಡ್ಕೊ ಸುಖ ನಮ್ಮ ಸಾಧನೆ ಬರಕಾದ ಖಂಡಿತ और आना सब सरदार
చిత్రపడి జాత మండల ప్రజాందరూ చెప్పగలడు కదా అలాంటి Thank you.
ಪಂಚವರ್ಣದ ಮನ್ನಡು ಅಯ್ಯರ್ ಸತ್ತರ ಕುಂಬಳ ಕೂಡ ಅವೇ ತಕ್ಕ ಸಂಸಾರ ಉತ್ಪತ್ತಿ ಸಂಪಾದನೆ ಉದ್ಯೋಗ ಎಟ್ಟದ ರೀತಿ ನಡಪವೆ ಎತ್ತ ಕೊಟ್ಟು ಸಂಸಾರಂತವೆ ಜಪ್ಪಲೆ ಒಟ್ಟು ಯಾಣುತ್ತವೆ ನೀರಂಜನ ಮಾಯ ಕೊಟ್ಟು ಮಂಚಿತ್ರ ಗಂಧ ಪೂರ ಕಾರ್ಯ ಮಗನು ಒಂದು ಗಂಟೆ ತಾತು ಮುಟ್ಟಿನ ಕೆಮಿಗೆ ಪತ್ತಿರ ಆಗುತ್ತಿರ ಗುಣವು ರಾತ್ರದ ನಿತ್ಯಗಳಕ್ಕೆ ಬಗೆಲದ ಬಡವು ಚೆಂದ ಎಲ್ಲ ಕೊಡಕ್ಕೆ ಒಟ್ಟಿ ಕುಟುಂಬ ಇಲ್ಲೆಡ್ದು ಬರ್ತಾರೆ ಮಲ್ಲ ಮುಟ್ಟಾಗ ಹಣದ್ದು ಬರ್ತಾರೆ ಪಟ್ಟ ಮುಟ್ಟಾಗ ಈ ಮನ್ನಟ್ಟು ಪೂರ ಕೆಲಸ ಕಾರ್ಯವನ್ನು ಮಾಡ್ಬೋದು ಮತ್ತೆ ನಿಖಲು ಮಲ್ತನತ್ತೆ ಎಲ್ಲ ಸತ್ತರ ನೋಡ್ತಾಯ ನಲ್ಲ ಹಾಯಿನವಂತೆ ನನ್ನ ಹಾವರ ಜಿಂಜಾದುಂಡು ಆ ಪಾಪುಣ ಮಕ್ಕಳಿಗೆ ಉದ್ಯೋಗ ಸಂಪಾದನೆ ಉತ್ಪಾದನೆ ಕೊಡ್ಪಾದು ಈ ಮಣ್ಣಿಗೆ ಬರದಕ್ಕೆ ಬಡ್ಪಾವೆ ಹೊರದಕ್ಕೆ ಕೊಡ್ಪಾವೆ ಈ ಕಾಲದನ್ನ ಪ್ರತಾಪಲ್ಲಿ ನಡೆಸ್ತಾ ಸೇವೆ ಅಂಡಿ ಮೇಲು ಕಾಲದ ಅಣಗ నేను ಪೂರ ಜೀರ್ಣೋದ್ಧಾರ ಕಾರ್ಯಭಾಗ ಮಾಡ್ಪಾದು ಇದ್ರ ಮಾಡಿದ ದೇವನಿ ಈ ಮಣ್ಣು ತಟ್ಟೊಂಡೆಲ್ಲ ಮತ್ತೆ ಸರಿ ಕಾಲದ ಮೆಚ್ಚಿ ಒಟ್ಟಾದ ಹೋಗೋಡು ಎನ್ನ ಹೊರಕಾಲದ ಮಣ್ಣು ಮನೆಯ ಕುಟುಂಬ ಇಲ್ಲೆಡ್ದು ಬತ್ತನ ಮಲ್ಲ ಮುಟ್ಟಾಗ ಆನಡ್ದು ಬತ್ತನ ಮಣ್ಣ ಮುಟ್ಟಾಗ ಏಕಾರ ಸಂಸಾರ ಏಕಾರಾಸು ನಿಂತಾದು ಏಕಲೆ ಕುರುಪುಣಂಚಿತ್ತನ ದೇವಲೋಕದ ಬತ್ತನ ಕಾಮದನ್ನು ಹೊಂದಿಕೊಂಡೆ ಬೇರೆಗೆ ಸಾವಿರಾರು ಕೊಂಡ ಬೇರೆ ಉತ್ಪಾದನೆ ಮುಟ್ಟಾದ ಕೊಡ್ಪೆ ಹೊರಕಾಯ ಬೇಕಿಲ್ಲ ನೀರುಗಳ ತೆಂಕಾಯ ಬೇಕಿಲ್ಲ ಬೇರೆಗಳ ನೀರ ನಿಂಕ ಬೇರೆ ಉದ್ದಿನಗಳ ಅನುಮತಿ ಕಾಲದ ಅಂತರದ ಕೈ ಬರಬಾರ್ದ ಕಡೆ ಇಡೀ ಎಣ್ಣ ಕುಲ ಕೊಟ್ಟು ಕುಟುಂಬ ಎತ್ತ ಕೊಟ್ಟು ಸಂಸಾರ ಅಂತವೆ ಜಪ್ಪಲ್ಲೊಟ್ಟು ಯಾಣುತ್ತವೆ ನೀರ ಕೆಳಗೆ ಜಪ್ಪೆಗಳು ಕಾತಾರ ಗಣಪತಿ ಕೊಡ್ಪೆ ಸಂತೋಷ ಮಾತು ಹೊಂದಿಕೊಂಡ ಬೇರೆ ಕೈಗೊರೆ ಕುಟುಂಬದಾಗಲ ಹಿಮಾದಿನ ಮುಕ್ಕಲ್ದಿನ ಪೂರ ಕುಟುಂಬದ ಕೈಗೊರು ಅದೇ ಸರಿ ಬೇರೆ ಬರ್ತದೆ ಸಂಪಾದನೆ ಪ್ರಮಾಣ ಪ್ರಕಾರ ಸೂತ್ರ ಕೊರ್ಪಣ ಧೈರ್ಯ ಬಿಟ್ಟು ಇಡೀ ಕುಲಕೋಟೆ ಕೊಡು ಮಾಡಿ ಯಾಕಲ್ಲ ತೀರ್ಮಾನ ಪ್ರಕಾರ ಪುರ ವಾಕ್ಯ ಮಲ್ತದೆ ರೀ ಏನೇ ತೀರ್ಮಾನ ಪ್ರಕಾರ ಮೇಲ ಕಾಲಕಾಪನ ಚಿತ್ತನ ಕಾರ್ಯಭಾಗನು ಮಾಯ ಮಲ್ಪವೆ ಒವ್ವೇ ತರ ತನಿಖೆ ಕಷ್ಟ ನಷ್ಟ ವರ್ಷ ಬತ್ತು ಗುನ್ನಲ ಸ್ವಾಮಿ ಅಪ್ಪ ನೆನವರ್ಗೆ ಮಲ್ಪಳೆ ನೆನತಿಲ ಪಡಿಜಾಪೆ ಪಣ್ಣಲ್ಪ ಜಯಪೆ ಇಡೀ ಅಣ್ಣ ಕುಲಕೋಟಿ ಕುಟುಂಬ ಬರಪಣ ಚಿತ್ತನ ಕಷ್ಟವನ್ನು ಪರಿಹಾರ ಮಲ್ತು ಕೊಡ್ತು ಸಂಸಾರ ಎಡ್ಡೆ ಮಲ್ತದೆ ಮುಂದೆ ಎರಡು ಮಲ್ಲ ಜೋಕುಲು ನಮ್ಮಿನ ಕುಟುಂಬ ಸಂಸಾರ ಕೂಡ ನಂಗೆ ಇತರ ಪಂಚಾಮೃತ ಅಗೆಳ ತಮ್ಮನ ಮಾಯಮಂಡಲ ಸಂತೋಷ ಮಾಡ್ತಿದ್ದೆ ಗಂಧಪುರ ಸಮದರ್ಗತ್ತಿ ಆಫೀಸ್ ಬೆಲೆಕೊಂಡು ಹಂಸ ಬೆಲೆಗಳಿಗೆ ಬರ್ತಾರೆ ಯಾನದು ಬೆಲೆ ಕಣಗೊಂಡು ಪೂಜಿ ರಾಜ್ಯದ ಕಟ್ಟ ಪ್ರಕಾರ ಬಲಿದಾರೆ ನಮಗೆ ಅಲ್ಪ 4 ಕೈಗೆ ನಮಗೆ ಅಲ್ಪ ನೇಮಪ್ಪ ನೇಮದ ಅಲ್ಪ